ನಮಸ್ಕಾರ ಸ್ನೇಹಿತರೆ. ಭೂಮಿಯ ಮೇಲೆ ಸಾವಿರಾರು ದೇವಸ್ಥಾನಗಳಿವೆ. ಅವುಗಳಲ್ಲಿ ಕೆಲವು ತಮ್ಮ ವಾಸ್ತುಶಿಲ್ಪಕ್ಕೆ ಹಾಗೂ ಸುಂದರತೆಗೆ ಹೆಸರುವಾಸಿಯಾಗಿದೆ. ಆದರೆ ಭಾರತದಲ್ಲಿ ಇರುವ ಈ ಒಂದು ದೇವಸ್ಥಾನ ಬರೀ ತನ್ನ ಸುಂದರತೆಗೆ ಮಾತ್ರ ಅಲ್ಲದೆ ತನ್ನ ನಿಗೂಢತೆ ಹಾಗೂ ರಹಸ್ಯಗಳಿಗೂ ಕೂಡ ಹೆಸರುವಾಸಿಯಾಗಿದೆ. ಸಾವಿರಾರು ವರ್ಷಗಳಿಂದ ಎಷ್ಟೋ ವಿಜ್ಞಾನಿಗಳು ಎಷ್ಟೇ ಸಂಶೋಧನೆ ಮಾಡಿದರೂ ಕೂಡ ಈ ನಿಗೂಢತೆ ಹಾಗೂ ಈ ರಹಸ್ಯಗಳನ್ನು ಭೇದಿಸಲು ಇನ್ನೂವರೆಗೂ ಸಾಧ್ಯವೇ ಆಗುತ್ತಿಲ್ಲ. ಇದರ ನಿರ್ಮಾಣ, ಇದರ ರಚನೆ, ಇದನ್ನು ಕಟ್ಟಲು ಬಳಸಿದಂತಹ ಕಲ್ಲುಗಳು ಒಂದೊಂದು ಅಂಶವೂ ಅತ್ಯಂತ ನಿಗೂಢವಾಗಿದೆ. ಹೌದು, ನಾನು ಹೇಳ್ತಾ ಇರೋದು ಮಹಾರಾಷ್ಟ್ರ ರಾಜ್ಯದಲ್ಲಿರುವ ಕೈಲಾಸ ದೇವಸ್ಥಾನ. ಇದು ಭಾರತದ ಮಟ್ಟಿಗೆ ಅತ್ಯಂತ ಹೆಮ್ಮೆಯ ದೇವಸ್ಥಾನವಾಗಿದೆ. ಪ್ರತಿಯೊಬ್ಬ ಹಿಂದೂ ಒಮ್ಮೆಯಾದರೂ ಈ ದೇವಸ್ಥಾನವನ್ನು ಭೇಟಿ ಕೊಡಲೇಬೇಕು. ಭೇಟಿ ಕೊಡುವ ಮುನ್ನ ಈ ವಿಡಿಯೋನ ನೋಡಲೇಬೇಕು. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಈ ದೇವಸ್ಥಾನವನ್ನು ಕಟ್ಟಿದ ಆ ನಾಗರಿಕತೆ ಇವತ್ತಿನ ನಾಗರಿಕತೆಗಿಂತ ಎಷ್ಟು ಶ್ರೀಮಂತ, ಎಷ್ಟು ತಂತ್ರಜ್ಞಾನದಲ್ಲಿ ಅಡ್ವಾನ್ಸ್ ಆಗಿತ್ತು ಹಾಗೂ ಶ್ರೇಷ್ಠವಾಗಿತ್ತು ಎಂದು. ಈ ಕೈಲಾಸ ದೇವಸ್ಥಾನ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ಜಿಲ್ಲೆಯ ಎಲ್ಲೋರಾ ಪ್ರದೇಶದಲ್ಲಿ ಸ್ಥಿತವಾಗಿದೆ. ಅಜಂತ ಎಲ್ಲೋರಾ ಗವಿಗಳು ವಿಶ್ವದಲ್ಲಿ ಅತ್ಯಂತ ಪುರಾತನ ಗುಹೆಗಳು. ಅದರ ಪರಿಸರದಲ್ಲೇ ಇರೋದು ಈ ಕೈಲಾಸ ದೇವಸ್ಥಾನ. ಈ ಕಲ್ಲಿನ ಪರ್ವತ ಶ್ರೇಣಿಗಳಲ್ಲಿ ಕನಿಷ್ಠ 24ಗಿಂತ ಹೆಚ್ಚು ಗುಹೆಗಳಿವೆ. ಇನ್ನೊಂದು ಸಂಶೋಧನೆಯ ಪ್ರಕಾರ ಈ ಗುಹೆಗಳನ್ನು ಇನ್ನೂ ಭೇದಿಸಿದರೆ ಇನ್ನೂ 100 ಗುಹೆಗಳು ಸಿಗುತ್ತೆ ಎಂದು ಹೇಳಲಾಗುತ್ತದೆ. ಆದರೆ ಇದನ್ನು ಸರ್ಕಾರ ಮಾಡಲು ಪ್ರಯತ್ನ ಪಡುತ್ತಿಲ್ಲ. ಈ ಗುಹೆಗಳ ಸಂಕೀರ್ಣದಲ್ಲೇ ಇರುವುದೇ ವಿಶ್ವದ ಅತ್ಯಂತ ಪ್ರಾಚೀನ ದೇವಸ್ಥಾನ, ಇದೇ ಕೈಲಾಸ ದೇವಸ್ಥಾನ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೈಲಾಸ ದೇವಸ್ಥಾನದ ಸಂಪೂರ್ಣವಾದ ಮಾಹಿತಿಯನ್ನ, ಅಲ್ಲಿರುವ ನಿಗೂಢತೆಗಳನ್ನ, ಅಲ್ಲಿರುವ ರಹಸ್ಯಗಳನ್ನ ಹೇಳೋಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಎಲ್ಲ ಪ್ರಾಚೀನ ದೇವಾಲಯಗಳು ಕಲ್ಲುಗಳನ್ನು ಗೋಪುರದ ಆಕಾರದಲ್ಲಿ ಅಥವಾ ಕಂಬಗಳಲ್ಲಿ ಬೇರೆ ಬೇರೆಯಾಗಿ ಕಡಿದು ಆಮೇಲೆ ದೇವಸ್ಥಾನಕ್ಕಾಗಿ ಜೋಡಿಸಲಾಗುತ್ತದೆ. ಆದರೆ ಕೈಲಾಸ ದೇವಸ್ಥಾನ ಕಟ್ಟಿದ ವಿಶಿಷ್ಟತೆಯೇ ಬೇರೆ. ಯಾಕಂದರೆ ಇದು ಒಂದು ಏಕಶಿಲಾ ಕಲ್ಲಿನ ಪರ್ವತವನ್ನೇ ಮೇಲಿಂದ ಕೆಳಗಡೆವರೆಗೂ ಕಡಿದು ದೇವಸ್ಥಾನವನ್ನು ಸೃಷ್ಟಿಸಲಾಗಿದೆ. ವಿಶ್ವದಲ್ಲಿ ನಾವು ಯಾವುದೇ ತರಹದ ಗುಹೆಗಳನ್ನು ನೋಡಿದ್ದೇವೆ. ಅವುಗಳು ಹೆಚ್ಚಾಗಿ ಹೊರಗಡೆಯಿಂದ ಒಳಗಡೆಗೆ ಕಟ್ಟಲಾಗಿದೆ. ಇದನ್ನ ಆಂಗ್ಲ ಭಾಷೆಯಲ್ಲಿ ಕಟ್ ವಿತ್ ಮೊನಾಲಿಥಿಕ್ ಎಂದು ಕರೆಯುತ್ತಾರೆ. ಆದರೆ ವಿಚಿತ್ರ ಏನೆಂದರೆ ಕೈಲಾಸ ದೇವಸ್ಥಾನ ಕಡಿದಿದ್ದು ಪರ್ವತದ ಮೇಲೆಯಿಂದ. ಈ ಕಟ್ಔಟ್ ಮೊನಾಲಿಥಿಕ್ ಕ್ರಿಯೆ ಅತ್ಯಂತ ಕಠಿಣವಾಗಿದೆ ಹಾಗೂ ಜಟಿಲವಾಗಿದೆ. ಈ ತರಹದ ಪ್ರಯತ್ನ ವಿಶ್ವದಲ್ಲೇ ಅತಿ ಕಡಿಮೆ ನಡೆದಿದೆ. ಅದರಲ್ಲಿಯೂ ಮುಖ್ಯವಾಗಿ ಸಂಪೂರ್ಣವಾಗಿ ಕೆತ್ತಲಾದ ಈ ದೇವಸ್ಥಾನವೇ ಈ ಕೈಲಾಸ ದೇವಸ್ಥಾನ. ಅಂತಹ ಒಂದು ಪ್ರಯತ್ನದಿಂದ ಕಟ್ಟಲಾದ ದೇವಸ್ಥಾನವೇ ಈ ಕೈಲಾಸ ದೇವಸ್ಥಾನ. ಈ ದೇವಸ್ಥಾನದಲ್ಲಿರುವ ಕಲ್ಲಿನ ಸ್ತಂಭಗಳು, ದೇವರ ಮೂರ್ತಿಗಳು, ಬಾಗಿಲುಗಳು, ಗೋಪುರಗಳು ಇವುಗಳನ್ನು ನೋಡಿದರೆ ಎಷ್ಟು ನುಣುಪಾದ ಕೆಲಸವನ್ನು ಆಗಿನ ಕಾಲದವರು ಮಾಡಿದ್ದಾರೆಂದು ನಿಮಗೆ ಗೊತ್ತಾಗುತ್ತದೆ. ಸಂಪೂರ್ಣವಾಗಿ ಬೆಟ್ಟಕ್ಕೆ ಬೆಟ್ಟವನ್ನೇ ಕಡಿದು ಇಂತಹ ಅದ್ಭುತವಾದ ದೇವಸ್ಥಾನ ಕಟ್ಟಬೇಕೆಂದರೆ ಇಲ್ಲಿಂದ ಎಷ್ಟು ಮಟ್ಟದ ಕಲ್ಲು ಹೊರಗೆ ಹಾಕಿರಬೇಕೆಂದು ನೀವೇ ಊಹಿಸಬಹುದು. ಅದೆಷ್ಟೋ ಸಂಶೋಧನೆಗಳು ನಡೆದರೂ, ಅದೆಷ್ಟೋ ಪುರಾಣಗಳನ್ನು ಓದಿದರೂ, ಅದೆಷ್ಟೋ ಇತಿಹಾಸಗಳನ್ನು ಕೆದಕಿ ಹಾಕಿದರೂ ಈ ದೇವಾಲಯ ಎಷ್ಟು ಪುರಾತನ ಎನ್ನುವುದು ಇನ್ನೂವರೆಗೂ ಪತ್ತೆ ಹಚ್ಚಲು ಆಗಿಲ್ಲ. ಅಷ್ಟೊಂದು ಜಟಿಲವಾದ ಪ್ರಶ್ನೆ, ಅಷ್ಟೊಂದು ರಹಸ್ಯಗಳು, ಅಷ್ಟೊಂದು ನಿಗೂಢತೆಗಳು ಈ ದೇವಸ್ಥಾನದಲ್ಲಿ ಅಡಗಿವೆ. ನಾನು ಮೊದಲೇ ಹೇಳಿದ ಹಾಗೆ ಇಡೀ ಪರ್ವತವನ್ನೇ ಕಡಿದು ದೇವಸ್ಥಾನವನ್ನು ಕಟ್ಟಲಾಗಿದೆ. ಇದೇ ಕಾರಣಕ್ಕೆ ಈ ದೇವಸ್ಥಾನ ಎಷ್ಟು ವರ್ಷದ ಹಳೆಯದೆಂದು ಇನ್ನೂವರೆಗೂ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ. ಯಾಕಂದರೆ ಈ ಕಲ್ಲಿನ ಪರ್ವತ ಎಷ್ಟೋ ಲಕ್ಷ ವರ್ಷಗಳ ಹಿಂದಿನದ ಆಗಿರಬಹುದು. ಆಮೇಲೆ ಎಷ್ಟೋ ಸಾವಿರ ವರ್ಷಗಳ ನಂತರ ಈ ದೇವಸ್ಥಾನದ ನಿರ್ಮಾಣ ಕೂಡ ಆಗಿರಬಹುದು. ಆದರೆ ಇದೇ ಕಾರಣಕ್ಕೆ ಈ ದೇವಸ್ಥಾನದ ಆಯಸ್ಸನ್ನ ಇಲ್ಲಿವರೆಗೂ ಕಂಡುಹಿಡಿಯಲು ಸಾಧ್ಯ
ಸಾಧ್ಯವೇ ಆಗಿಲ್ಲ. ಆರ್ಕಿಯಾಲಜಿ ಆಫ್ ಇಂಡಿಯಾ ಹಾಗೂ ಭೌಗೋಳಿಕ ಸಂಸ್ಥೆಗಳಿಂದ ಈ ವಿಷಯ ಪತ್ತೆ ಹಚ್ಚಲು ಪದೇ ಪದೇ ಸಂಶೋಧನೆ ಇನ್ನೂವರೆಗೂ ನಡೆಯುತ್ತಾನೆ ಇದೆ. ಇನ್ನೊಂದು ವಿಷಯ ಪ್ರಕಾರ ಈ ದೇವಸ್ಥಾನದ ಕೆಳಗಡೆ ಅಂಡರ್ ಗ್ರೌಂಡ್ ನಗರ ಇದೆ ಎಂದು ಹೇಳಲಾಗಿದೆ. ಅಂದರೆ ಭೂಗತ ನಗರ ಕೂಡ ಇದೆ ಎಂದು ನಂಬಲಾಗಿದೆ. ಈಗಲೂ ಈ ನಗರಕ್ಕೆ ಹೋಗಲು ಈ ದೇವಸ್ಥಾನದ ಗರ್ಭಗುಡಿಯಿಂದ ಒಂದು ಗುಹೆ ಇದೆ. ಆದರೆ ಈ ಗುಹೆಯ ದ್ವಾರವನ್ನು ಸಾಮಾನ್ಯ ಜನರಿಗೆ ಹೋಗಲು ಬಿಡುವುದಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ನಿರ್ಬಂಧ ಹೇರಿಸಲಾಗಿದೆ. ಕಾರಣ ಕೆಲವೊಂದು ವರ್ಷಗಳ ಹಿಂದೆ ನಡೆದಂತಹ ಕೆಲವೊಂದು ಅಹಿತರ ಘಟನೆಗಳಿಂದ ಈ ಗುಹೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಈ ದ್ವಾರದ ಹಿಂದೆ ಒಂದು ಅತ್ಯಂತ ನಿಗೂಢ ಸುರಂಗ ಮಾರ್ಗ ಇದೆ. ಈ ಸುರಂಗ ಮಾರ್ಗ ಆ ಅಂಡರ್ ಗ್ರೌಂಡ್ ಅಂದರೆ ಭೂಗತ ಲೋಕಕ್ಕೆ ಕರೆದುಕೊಂಡು ಹೋಗುವ ದಾರಿಯಾಗಿದೆ. ಇತಿಹಾಸದ ಪ್ರಕಾರ ಈ ದೇವಸ್ಥಾನವನ್ನು ಕಟ್ಟಲು ಸುಮಾರು 4 ಲಕ್ಷ ಟನ್ಗಳನ್ನು ಇಲ್ಲಿಂದ ಹೊರಗೆ ಹಾಕಿರಬೇಕೆಂದು ನಂಬಲಾಗಿದೆ. ಹಾಗೆಯೇ ಈ ದೇವಸ್ಥಾನವನ್ನು ಕಟ್ಟಲು ಕೇವಲ ಆ ವೇಳೆಯಲ್ಲಿ 18 ವರ್ಷಗಳು ಬೇಕಾಗಿತ್ತು ಎಂದು ನಂಬಲಾಗಿದೆ. ಆದರೆ ವಾದ ವಿವಾದಗಳ ಪ್ರಕಾರ ಇಂತಹ ಒಂದು ಅದ್ಭುತ ದೇವಸ್ಥಾನವನ್ನು ಕೇವಲ 18 ವರ್ಷಗಳಲ್ಲಿ ಕಟ್ಟಲು ಅಸಾಧ್ಯದ ಮಾತು ಎಂದು ಇನ್ನು ಕೆಲವರು ಹೇಳುತ್ತಾರೆ. ಒಂದು ವೇಳೆ ನಾವು ಈ ಮಾತನ್ನು ನಂಬುವುದಾದರೆ ಒಂದು ಲೆಕ್ಕ ಹಾಕೋಣ ಸ್ನೇಹಿತರೆ. ಒಂದು ವೇಳೆ ಸಾವಿರಾರು ಶಿಲ್ಪಿಗಳು ದಿನದ 12 ಗಂಟೆನೂ ಕೆಲಸ ಮಾಡಿದರೆ 18 ವರ್ಷಗಳಲ್ಲಿ 4 ಲಕ್ಷ ಟನ್ ಕಲ್ಲನ್ನ ಇಲ್ಲಿಂದ ಹೊರಗೆ ಹಾಕಲು ಸಾಧ್ಯವೇ ಇಲ್ಲ. ಹಾಗೆಯೇ ಬರೀ ಕಲ್ಲುಗಳನ್ನು ಹೊರಗೆ ಹಾಕಲು ಇಷ್ಟೊಂದು ವರ್ಷ ಬೇಕಾದರೆ ಇನ್ನು ಇಲ್ಲಿ ಸುಂದರವಾದ ವಾಸ್ತುಶಿಲ್ಪನೆ ಕೆತ್ತನೆಗಳ ದೇವರ ಮೂರ್ತಿಗಳು, ಕಂಬಗಳು, ಗೋಪುರಗಳು ಇವುಗಳನ್ನೆಲ್ಲ ಕೆತ್ತಲು ಅವರಿಗೆ ಯಾವ ವೇಳೆ ಸಿಕ್ಕಿತ್ತು ಎಂಬ ಪ್ರಶ್ನೆ ಎಲ್ಲರ ಮನಸ್ಸಿನಲ್ಲಿ ಇದೆ. ಇದೇ ಕಾರಣದಿಂದಾಗಿ ಈ ದೇವಸ್ಥಾನ ಒಂದು ಭೂಗತ ನಿಗೂಢತೆಗಳ ದೇವಸ್ಥಾನ ಹಾಗೂ ರಹಸ್ಯಮಯ ದೇವಸ್ಥಾನ ಎಂದು ಸಾಬೀತುಪಡಿಸಲಾಗಿದೆ. ನೀವೇ ವಿಚಾರ ಮಾಡಿ ಸ್ನೇಹಿತರೆ, ಇವತ್ತಿನ ಕಾಲದಲ್ಲಿ ಇರುವಂತಹ ಅಡ್ವಾನ್ಸ್ಡ್ ಮಷಿನ್ಗಳು, ಕ್ರೇನ್ಗಳು, ಜೆಸಿಬಿಗಳು ಇಷ್ಟೆಲ್ಲ ಇದ್ದರೂ ಸಹ ಇಂತಹ ಒಂದು ದೇವಸ್ಥಾನ ಕಟ್ಟಲು ಸಾಧ್ಯವೇ ಇಲ್ಲ. ಆದರೆ ಆಗಿನ ಕಾಲದಲ್ಲಿ ಇವೆಲ್ಲ ಇರದಿದ್ದರೂ ಕೂಡ ಅವರು ಯಾವ ರೀತಿಯ ಸಲಕರಣೆಗಳನ್ನು ಬಳಸಿ ಈ ದೇವಸ್ಥಾನವನ್ನು 18 ವರ್ಷಗಳಲ್ಲಿ ಕಟ್ಟಿರಬಹುದೆಂದು ಒಂದು ದೊಡ್ಡ ಪ್ರಶ್ನೆ ಉಂಟಾಗುತ್ತದೆ. ಒಂದು ವೇಳೆ ಈ ಬೆಟ್ಟವನ್ನು ಕಡಿದು ದೇವಸ್ಥಾನವನ್ನು ಕಟ್ಟಿದ್ದಾರೆ ಎಂದರೆ ಇಲ್ಲಿರುವ ಬಾಕಿ ಕಲ್ಲುಗಳು ಎಲ್ಲಿ ಹೋದವು? ಯಾಕಂದರೆ ಈ ದೇವಸ್ಥಾನದ ಸುತ್ತಮುತ್ತ 20 ಕಿಲೋಮೀಟರ್ ವರೆಗೂ ಈ ಕಲ್ಲುಗಳು ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ. ಹಾಗಾದರೆ ನೀವೇ ವಿಚಾರ ಮಾಡಿ, ಅಷ್ಟೊಂದು ಕಲ್ಲುಗಳು ಇಲ್ಲಿಂದ ಹೇಗೆ ಮಾಯವಾದವು? ಯಾರು ಅವುಗಳನ್ನು ತೆಗೆದುಕೊಂಡು ಹೋದರು? ಯಾಕಂದರೆ ಆಗಿನ ಕಾಲದಲ್ಲಿ ಯಾವುದೇ ಮಷಿನ್ಗಳಾಗಲಿ, ಟ್ರಕ್ಗಳಾಗಲಿ, ಕ್ರೇನ್ಗಳಾಗಲಿ ಇರಲಿಲ್ಲ. ಇನ್ನೊಂದು ಅತ್ಯಂತ ಇಂಟ್ರೆಸ್ಟಿಂಗ್ ಸಂಗತಿ ಎಂದರೆ ಇವತ್ತಿನ ಕಾಲದಲ್ಲಿ ನಾವು ಬಳಸುವ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಈ ದೇವಸ್ಥಾನದಲ್ಲಿಯೂ ಆಗಿನ ಕಾಲದಲ್ಲಿಯೇ ಮಾಡಿದ್ದರೆಂದು ನಂಬಲಾಗಿದೆ. ಇಲ್ಲಿರುವ ಸ್ತಂಭಗಳ, ಗೋಪುರಗಳ ಕೆತ್ತನೆಯನ್ನು ನೋಡಿದರೆ ಮಾನವನಿಂದ ನಿರ್ಮಾಣಗೊಂಡ ದೇವಸ್ಥಾನ ಅಲ್ಲವೇ ಅಲ್ಲ ಎಂದು ಕೆಲವೊಬ್ಬರು ಪ್ರಶ್ನೆ ಹಾಕುತ್ತಾರೆ. ಈ ದೇವಸ್ಥಾನದ ಆರ್ಕಿಟೆಕ್ಚರ್ ಅಂದರೆ ವಾಸ್ತುಶಿಲ್ಪವನ್ನು ನೋಡಿದರೆ ಕನಿಷ್ಠ ಪಕ್ಷ 5 ರಿಂದ 10 ವರ್ಷ ಕಾಲ ಬರೀ ಪ್ಲಾನಿಂಗ್ ಆಗಿ ಬಳಸಿರಬಹುದೆಂದು ನಂಬಲಾಗುತ್ತದೆ. ಯಾಕಂದರೆ ಇವತ್ತು ನಾವು ಕಟ್ಟುವ ಒಂದು ಸಾಮಾನ್ಯ ಮನೆಗೆನೆ ನಾವು 5 ರಿಂದ 6 ತಿಂಗಳು ಒಂದು ಪ್ಲಾನ್ ಮಾಡಿ ಆಮೇಲೆ ಮನೆಯನ್ನು ಕಟ್ಟಲು ಪ್ರಾರಂಭ ಮಾಡುತ್ತೇವೆ. ಅಂತಹದರಲ್ಲಿ ಬರೀ 18 ವರ್ಷದಲ್ಲಿ ಅಂಥದೊಂದು ದೊಡ್ಡ ಬೆಟ್ಟವನ್ನೇ ಕಡಿದು ಇಂತಹ ಒಂದು ಅದ್ಭುತ ದೇವಸ್ಥಾನ ಕಟ್ಟಿರಬಹುದೆಂದರೆ ಅದರ ಹಿಂದೆ ಎಷ್ಟೊಂದು ಪ್ಲಾನಿಂಗ್ ಆಗಿರಬೇಕು, ಯಾವ ತರಹದ ಆರ್ಕಿಟೆಕ್ಚರ್ ಇದ್ದಿರಬಹುದು? ಈ ಎಲ್ಲ ಪ್ರಶ್ನೆಗಳು ಇವತ್ತಿಗೆ ಒಂದು ನಿಗೂಢತೆಯನ್ನೇ ಸೃಷ್ಟಿಸಿವೆ. ಇನ್ನೊಂದು ವಿಪರ್ಯಾಸ ಎಂದರೆ ಮೊಘಲ್ ದೊರೆ ಔರಂಗಜೇಬ್ ಈ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶ ಮಾಡಲು 8,000 ಆನೆಗಳನ್ನು, 10,000 ಕುದುರೆಗಳನ್ನು, 30,000 ಸೈನಿಕರನ್ನು ಬಳಸಿ ಈ ದೇವಸ್ಥಾನವನ್ನು ನಾಶಪಡಿಸಲು ಸಂಪೂರ್ಣವಾಗಿ ಪ್ರಯತ್ನ ಮಾಡುತ್ತಾರೆ. ಆ ಸೈನಿಕರು ಆನೆಗಳನ್ನ ಬಳಸಿ, ಕುದುರೆಗಳನ್ನ ಬಳಸಿ ಸತತ 3 ವರ್ಷಗಳ ಕಾಲ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಪ್ರಯತ್ನ ಪಡುತ್ತಾರೆ. ಆದರೆ ಎಷ್ಟೇ ಕಷ್ಟಪಟ್ಟರೂ ಅವರ ಪ್ರಯತ್ನ ವಿಫಲವಾಗುತ್ತದೆ. ಅಂದರೆ ನೀವೇ ವಿಚಾರ ಮಾಡಬಹುದು ಈ ದೇವಸ್ಥಾನ ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿದೆ, ಈ ಕಲ್ಲು ಯಾವ ತರ ಇದೆ ಎಂದು. ಆ ಸೈನಿಕರು ಈ ದೇವಸ್ಥಾನವನ್ನು ನಾಶಪಡಿಸಲು ಸಾಧ್ಯವಿಲ್ಲ ಎಂದು ಗೊತ್ತಾದಾಗ ಔರಂಗಜೇಬ್ ತನ್ನ ಸೋಲನ್ನು ಒಪ್ಪಿಕೊಳ್ಳುತ್ತಾನೆ. ಇತ್ತೀಚೆಗೆ ನಡೆದ ಇನ್ನೊಂದು ಸಂಶೋಧನೆಯಲ್ಲಿ ಅಮೆರಿಕನ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನವರು ಈ ದೇವಸ್ಥಾನವನ್ನು ಮಾನವ ನಿರ್ಮಿತ ಅಲ್ಲವೆಂದು ಹೇಳಿದ್ದಾರೆ. ಅವರ ಪ್ರಕಾರ ಈ ದೇವಸ್ಥಾನವನ್ನು ಏಲಿಯನ್ಸ್ಗಳು ಕಟ್ಟಿರಬಹುದೆಂದು ನಂಬಿದ್ದಾರೆ. ಅದೇನೇ ಇರಲಿ ಸ್ನೇಹಿತರೆ, ಈ ನಿಗೂಢತೆ ಇನ್ನು ಮುಂದೆ ಒರೆಯುತ್ತಾನೆ ಇದೆ. ನಿಮ್ಮ ಪ್ರಕಾರ ಈ ದೇವಸ್ಥಾನ ಹೇಗೆ ಕಟ್ಟಿರಬಹುದೆಂದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ.